ಪುತ್ತೂರು ನಗರಸಭಾ ವ್ಯಾಪ್ತಿಯಲ್ಲಿ ಹೈಮಾಸ್ಟ್ ಕಂಬ ಮಾಡಿ ಅದರಿಂದ ರಾಷ್ಟ್ರಧ್ವಜವನ್ನು ಹಾಕುವಂಥ ಒಂದು ಯೋಜನೆಗೆ ಈಗಲೇ ನಾವು ಎಲ್ಲ ತಯಾರಿಯನ್ನು ಮಾಡಿದ್ದೇವೆ. ಜಿಲ್ಲಾಧಿಕಾರಿಗಳಿಗೆ ಪ್ರಸ್ತಾವನೆಯನ್ನು ಕಳಿಸಿದ್ದೇವೆ. ದೇಶದ ರಾಜ್ಯದ ಎಲ್ಲ ಭಾಗಗಳಿಗೂ ಕೂಡ ಈ ಹೈಮಾಸ್ಟ್ ಕಂಬ ಹಾಕಿ ಅದರಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸುವಂಥ ಒಂದು ವಿಶೇಷ ರೀತಿಯ ಎಲ್ಲ ಕಾರ್ಯಕ್ರಮವು ಅಂದರೆ ಯೋಜನೆಯು ಎಲ್ಲ ಕಡೆ ನಡೀತಾ ಇದೆ. ನಮಗೂ ಕೂಡ ಪುತ್ತೂರಿನಲ್ಲಿ ಇಂಥ ಒಂದು ಈ ದೇಶ ಪ್ರೇಮಕ್ಕೋಸ್ಕರ ಈ ಧ್ವಜವನ್ನು ಹಾರಿಸುವಂಥದ್ದು. ಈ ಧ್ವಜಕ್ಕೆ ಸುಮಾರು ಇದು 75 ಮೀಟರ್ ಉದ್ದ ಇರ್ತದೆ, ಅಂದರೆ ಸುಮಾರು 225 ಫೀಟ್ ಎತ್ತರ ಇರ್ತದೆ. ಇದರ ಖರ್ಚು ಸುಮಾರು 75 ಲಕ್ಷ ರೂಪಾಯಿ ಆಗ್ತದೆ. ವರ್ಷಕ್ಕೆ 4 ಸಲ ಇದರ ಈ ಧ್ವಜ ಅಂತ ಹೇಳಿದ್ರೆ ಇದು 30 ಫೀಟು ಉದ್ದಕ್ಕೆ 20 ಫೀಟ್ ಅಗಲಕ್ಕೆ ಈ ಧ್ವಜ ಬರ್ತದೆ. ಇದಕ್ಕೆ 60,000 ರೂಪಾಯಿ ಈ ಧ್ವಜಕ್ಕೆ ಆಗ್ತದೆ. ವರ್ಷಕ್ಕೆ 4 ಸಲ ಇದನ್ನು ಬದಲಾವಣೆ ಮಾಡಬೇಕಾಗ್ತದೆ. ಒಟ್ಟು ಒಂದು 75 ಲಕ್ಷ ರೂಪಾಯಿಯಲ್ಲಿ ಇದನ್ನು ಒಂದು ವರ್ಷಕ್ಕೆ ಮೇಂಟೆನೆನ್ಸ್ ಕೊಡೋ ಮುಖಾಂತರ ಇದನ್ನು ಇಲ್ಲಿ ನಮ್ಮ ಪುತ್ತೂರಿನ AC ಕಚೇರಿಯ ಮುಂದುಗಡೆ ಏನು ಜಾಗ ಇದೆ, ನಮ್ಮ ಸೈನಿಕರ ಸ್ಮರಣೆಯ ಒಂದು ದೀಪವನ್ನು ಇಟ್ಟಿದ್ದಾರೆ, ಅಲ್ಲಿ ನಾವು ಅದನ್ನು ಹಾಕುವಂಥ ಯೋಜನೆಗೆ ಈಗ ಮಂಜೂರಾತಿಗೆ ಕಳಿಸಿಕೊಟ್ಟಿದ್ದೇವೆ. ಮುಂದಿನ ದಿವಸಗಳಲ್ಲಿ ಪುತ್ತೂರಿನಲ್ಲಿ ಕೂಡ ನಮ್ಮ ರಾಷ್ಟ್ರಧ್ವಜ 24 ಗಂಟೆ ಅತೀ ಎತ್ತರಕ್ಕೆ ಹಾರುವುದನ್ನು ನಾವು ಬಂಧುಗಳು ನೋಡ್ಬೋದು. ಅದರ ಒಂದು ಆನಂದವನ್ನು ಬೇರೆ ಕಡೆಯಲ್ಲಿ ನೋಡುವಾಗ ನಮ್ಮ ಊರಲ್ಲಿ ಇಲ್ಲ ಅನ್ನುವ ವಿಚಾರ ಆಗಬಾರ್ದು, ನಮ್ಮ ಊರಲ್ಲಿ ಕೂಡ ಅದು ಆಗಬೇಕು. ಅದಕ್ಕೆ ಎಲ್ಲ ಯೋಜನೆಗಳನ್ನು ತಯಾರು ಮಾಡ್ತಾ ಇದ್ದೀವಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟು. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.